ಬಾಟ್ಲ್ ಗಾರ್ಡಿದ್ದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು ತಿಂಡಿ ಮಾಡ್ತಿದ್ದೀನಿ. ಇದನ್ನು ತುರೆ ಅಥವಾ ಬಾಟ್ಲ್ ಗಾರ್ಡ್ ಅಂತ ಹೇಳ್ತಾರೆ. ಇದಕ್ಕೆ ಒಂದು 4 ಗ್ಲಾಸಿನಷ್ಟು ವೈಟ್ ರೈಸು, ಇದನ್ನು 4 ಅವರ್ಸ್ ನೆನೆ ಇಟ್ಟಿದ್ದೀನಿ. ಇಲ್ಲಾಂದರೆ ರಾತ್ರಿ ಹಾಕಿ ಬೆಳಿಗ್ಗೆನೂ ಯೂಸ್ ಮಾಡ್ಬೋದು. ಇದಕ್ಕೆ ಮೀನು ಅಂದರೆ 1 ಕಪ್ಪಷ್ಟು ಬೆಲ್ಲ, ಆಮೇಲೆ ಒಂದು ಫುಲ್ ತೆಂಗಿನಕಾಯಿ ಬೇಕು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೀನಿ ನಾನು. ಇದು ನೋಡಿ, ತುರೆ 2 ಟೈಪ್ ಬರ್ತದೆ. ಒಂದೇನೋ ಆವಾಗ ನಾನು ಉದ್ದದ್ದು ತೋರಿಸಿದ್ದೆಲ್ಲ, ಇನ್ನೊಂದು ರೌಂಡ್. ನಾನೀಗ ರೌಂಡ್ ಇದು ಯೂಸ್ ಮಾಡ್ತಿದ್ದೇನೆ. ಇದರದ್ದು ಹಾಫ್ ಸಾಕು, ಫುಲ್ ಬೇಡ. ನೀರು ಹಾಕದೆ ಕಡಿಬೇಕು ಇದನ್ನು. ಇವಾಗ ಇದಕ್ಕೆ ನಾನು ಬಾಟಲ್ ಗಾರ್ಡ್, ತುರೆ, ಸೋರೆಕಾಯಿ ಹಾಕಿದ್ದೀನಿ. ನೀರಂತ ಹಾಕಲಿಕ್ಕಿಲ್ಲ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬೆಲ್ಲ, ಆಮೇಲೆ ತೆಂಗಿನಕಾಯಿ. ಆವಾಗ ತೋರಿಸಿದ್ದಲ್ಲ, ಒಂದು ಫುಲ್ಲು ತೆಂಗಿನಕಾಯಿ, 1 ಕಪ್ಪಷ್ಟು ಬೆಲ್ಲ, ಇದು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸೋರೆಕಾಯಿ. ನೀರು ಹಾಕದೆ ಕಡಿಬೇಕು, ತುಂಬ ನೈಸಾಗಿ ಕಡೀರಿ. ಇವಾಗ ನೋಡಿ ಅಂತೆ ಕಡ್ದೆಲ್ಲ ಆಯಿತು. ಇದು ನೋಡಿ, ನೀರಂತ ಹಾಕಲಿಲ್ಲ, ಆದರೂ ಸೋರೆಕಾಯಿಂದನೇ ತುಂಬ ನೀರು ಬಿಡ್ತದೆ. ಈಗ ಇದು ಸೆಟ್ ಆಗಲಿಕ್ಕೆ 1 ಅವರ್ ಫ್ರಿಜ್ಜಲ್ಲಿ ಇಡಿ, ಆವಾಗ ಕಂಪ್ಲೀಟ್ ಸೆಟ್ ಆಗ್ತದೆ. ನೆಕ್ಸ್ಟು ಸ್ಟೀಮಲ್ಲಿ ಬೇಯಿಸಿದರೆ ನಮ್ಮದು ಬಾಟಲ್ ಗಾರ್ಡ್ ಕೇಕ್, ಸೋರೆಕಾಯಿ ಗಟ್ಟಿ ರೆಡಿ ಆಗ್ತದೆ. ಈಗ ಬಾಳೆ ಎಲೆ ತಗೊಂಡು ಹೀಗೆ ಗ್ಯಾಸಲ್ಲಿ ಅದನ್ನು ಬಾಡಿಸಬೇಕು. ನೋಡಿ, ಈ ರೀತಿಯಾಗಿ ಮಾಡಿ ನೋಡಿ ಅಂತೆ, ಈ ರೀತಿಯಾಗಿ ಬಾಡಿಸ್ಕೊಳ್ಬೇಕು. ನೋಡಿ, ನಾನು ಫ್ರಿಜ್ಜಿಂದ ತೆಗೆದಿದ್ದೀನಿ, ಸೆಟ್ ಆಗಿದೆ ನೋಡಿ ಅಂತ. ಈಗ ಅಂದರೆ ನೀರಿನ ಪಸೆ ಏನಿಲ್ಲ ಇದರಲ್ಲಿ. ಇನ್ನು ಬಾಳೆ ಎಲೆ ಎಲ್ಲ ಒಂದು ಇದಕ್ಕೆ ಸ್ಟೀಮಲ್ಲಿ ಬೇಯಿಸಿದ್ರೆ ಆಯಿತು. ನೋಡಿ, ಈ ರೀತಿ ನೋಡಿ ಅಂತ. ಈಗ ರೆಡಿ ಆಯಿತು, ಸೋರೆಕಾಯಿ ಕೇಕ್ ಗಟ್ಟಿ ಬಾಟಲ್ ಗಾರ್ಡ್ ಕೇಕ್ ರೆಡಿ ಆಯಿತು.